ನಾಥ ಪರಂಪರೆಗೆ ಸೇರಿದಂಥ ಆದಿಚುಂಚನಗಿರಿ ಇವತ್ತು ಚಿನ್ನದ ಗಿರಿಯಾಗಿ ಇವತ್ತು ಈ ಸಮಾಜದಲ್ಲಿರುವಂಥ ಯಾರ್ಯಾರು ದುಃಖಿತ, ಪೀಡಿತ, ಅಸಹಾಯಕ ಜನರಿದ್ದಾರೆ ಇವರ ಬಾಳಿಗೆ ಇವತ್ತು ವರದಾನವಾಗಿ ದೇಶಾದ್ಯಂತ 480 ವಿದ್ಯಾಸಂಸ್ಥೆಗಳನ್ನು 1,80,000 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯನ್ನು 50,000ಕ್ಕೂ ಮಿಕ್ಕಿ ಅಲ್ಲಿ ನಮ್ಮ ಉದ್ಯೋಗವನ್ನು ಸೃಷ್ಟಿ ಮಾಡುವ ಮುಖಾಂತರ ಇವತ್ತು ಆ ಆದಿಚುಂಚನಗಿರಿಯ ಮಹಾಸಂಸ್ಥಾನದ 71ನೇ ಜಗದ್ಗುರುಗಳಂತ ಭೈರವೈಕ್ಯ ಡಾಕ್ಟರ್ ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರು ಒಂದು ಮಠ ಇವತ್ತು ಏನೇನು ಮಾಡ್ಬೋದೋ ಆ ಎಲ್ಲ ಕಾರ್ಯವನ್ನು ಮಾಡುವ ಮುಖಾಂತರ ಇವತ್ತು ಜಗತ್ತಿನಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದೆ. ಇಂಥ ಮಠದ ಜಗದ್ಗುರುಗಳಂತ ಬಾಲಗಂಗಾಧರ ಸ್ವಾಮೀಜಿಯವರ 78ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕು. ಮತ್ತೊಮ್ಮೆ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಬೇಕು. ಅವರ ಕಾರ್ಯವನ್ನು ಜನ ಮತ್ತೊಮ್ಮೆ ನೆನಪು ಮಾಡಬೇಕು ಅಂತೇಳಿ ಪುತ್ತೂರಿನ ಮಾಲಿಂಗೇಶ್ವರ ದೇವಸ್ಥಾನದ ಗದ್ದೆಯಲ್ಲಿ ನಾವು ಜನವರಿ 22ರಂದು ಸ್ವಾಮೀಜಿಯವರ 78ನೇ ಜಯಂತ್ಯೋತ್ಸವವನ್ನು ಇಡೀ ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಭಾಗದ ಎಲ್ಲ ಸಮಾಜದ ಬಂಧುಗಳು ಸೇರಿ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಅದರ ಜೊತೆಯಲ್ಲಿ ಅವರು ಭೈರವೈಕ್ಯರ ಆದ ಮೇಲೆ ಇವತ್ತು ಡಾಕ್ಟರ್ ನಿರ್ಮಾನಂದ ಸ್ವಾಮೀಜಿಯವರು ಕಳೆದ 10 ವರ್ಷದಿಂದ ನಿರಂತರವಾಗಿ ಅವರು ಮಾಡಿದಂಥ ಸಮಾಜಮುಖಿ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಇವತ್ತು ಅವರ ಹಾದಿಯಲ್ಲೇ ನಡೀತಿರುವಂಥ ಸ್ವಾಮೀಜಿಯವರಿಗೆ ಒಂದು ಪ್ರೇರಣೆ ಕೊಡಬೇಕು ಅಂತೇಳಿ ನಾವು ಅವರ ಒಂದು ಬೆಳ್ಳಿ ತುಲಾಭಾರವನ್ನು ಮಾಡುವ ಮುಖಾಂತರ, ಪಾದಪೂಜೆಯನ್ನು ಮಾಡುವ ಮುಖಾಂತರ ಒಂದಷ್ಟು ಈ ಭಾಗದ ಎಲ್ಲ ಬಂಧುಗಳಿಗೆ ಆ ಮಠದ ಬಗ್ಗೆ ಇರುವಂಥ ಭಕ್ತಿಯನ್ನು ಕೂಡ ತೋರಿಸಬೇಕು ಅಂತೇಳಿ ಯೋಚನೆ ಮಾಡಿದ್ದೇವೆ. ಇನ್ನೊಂದು ನಮ್ಮ ಶಾಖಾ ಮಠ ಇವತ್ತು ಮಂಗಳೂರಿನಲ್ಲಿದೆ. ಅಲ್ಲಿಯ ಸ್ವಾಮೀಜಿಯವರಂಥ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಒಂದು PhD ಗ್ರಂಥವನ್ನು ಬರೆದಿದ್ದಾರೆ. ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರು ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಸಂಸ್ಕೃತಿ ಎನ್ನುವಂಥ ನೆಲೆಯಲ್ಲಿ ಒಂದು ಅಧ್ಯಯನ ಗ್ರಂಥ, ಆ ಅಧ್ಯಯನ ಗ್ರಂಥದ ಲೋಕಾರ್ಪಣೆಯನ್ನು ಕೂಡ ಮಾಡ್ತಾ ಇದ್ದೇವೆ.